ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾಡೋಣ ಚಿಕನ್ ಸುಕ್ಕ. ಅದನ್ನು ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ಈಗ ಅದಕ್ಕೆ ಬೇಕಾದ ಸಾಮಾನನ್ನು ನೋಡೋಣ. ಬ್ಯಾಡಗಿ ಮೆಣಸು 15, ಗುಂಟೂರು ಮೆಣಸು 5, ಧನಿಯಾ 5 ರಿಂದ 6 ಚಮಚ, ಬೆಳ್ಳುಳ್ಳಿ 9 ರಿಂದ 10, 2 ಲವಂಗ, ಸ್ವಲ್ಪ ಹುಣಸೆ ಹುಳಿ, ಅರಶಿನ ಹುಡಿ, ಸ್ವಲ್ಪ ಮೆಂತೆ, ಜೀರಿಗೆ, ಅರ್ಧ ಕಪ್ಪು ತೆಂಗಿನ ತುರಿ, 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೊಮೆಟೊ, 2 ದಂಟು ಕರಿಬೇವಿನ ಸೊಪ್ಪು. ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಬ್ಯಾಡಗಿ ಮೆಣಸು, ಗುಂಟೂರು ಮೆಣಸು, ಧನಿಯಾ ಇದನ್ನೆಲ್ಲ ಚೆನ್ನಾಗಿ ಹುರಿಯಬೇಕು. ಈಗ ಗ್ಯಾಸ್ ಆಫ್ ಮಾಡೋಣ. ಮೆಣಸು ಮತ್ತೆ ಧನಿಯಾವನ್ನು ಮಿಕ್ಸಿಗೆ ಹಾಕೋಣ. ಇದನ್ನು ಪುಡಿ ಮಾಡಬೇಕು. ಪುಡಿ ಮಾಡುವಾಗ ನೀರು ಹಾಕಬಾರದು. ಅರಶಿನ, ಹುಣಸೆ ಹುಳಿ ಈಗ ಪುಡಿ ಮಾಡಿ ಆಗಿದೆ. ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಈರುಳ್ಳಿಯನ್ನು ಹಾಕೋಣ. ಈರುಳ್ಳಿ ಬ್ರೌನ್ ಆಗುವವರೆಗೂ ಅದನ್ನು ಹುರಿಯಬೇಕು. ಈಗ ಹಾಕೋಣ ಬೆಳ್ಳುಳ್ಳಿ, ಮೆಂತೆ, ಲವಂಗ, ಜೀರಿಗೆ. ಈಗ 1 ಕಡ್ಡಿ ಕರಿಬೇವು ಸೊಪ್ಪನ್ನು ಹಾಕೋಣ. ಈಗ ಅದನ್ನೆಲ್ಲ ಚೆನ್ನಾಗಿ ಹುರಿಯೋಣ. ಗ್ಯಾಸ್ ಆಫ್ ಮಾಡಿ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೋಣ. ಇದನ್ನು ನುಣ್ಣಗೆ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡುವಾಗ ನೀರು ಬೇಕಿದ್ದರೆ ಸ್ವಲ್ಪ ಹಾಕಬಹುದು. ಈಗ ಪೇಸ್ಟ್ ಮಾಡಿ ಆಗಿದೆ. ಈಗ ಒಂದು ಪ್ಯಾನಿಗೆ ತೆಂಗಿನ ತುರಿಯನ್ನು ಹಾಕಿ ಅದನ್ನು ಹುರಿಯೋಣ. ತೆಂಗಿನ ತುರಿಯನ್ನು ಜಾಸ್ತಿ ಹುರಿಯುವುದು ಬೇಡ, ಸ್ವಲ್ಪ ಹುರಿದರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡಿ ಅದನ್ನು ಮಿಕ್ಸಿ ಜಾರಿಗೆ ಹಾಕೋಣ. ನೀರು ಹಾಕದೆ ಸ್ವಲ್ಪ ಹೊತ್ತು ಅದನ್ನು ಪುಡಿ ಮಾಡಿದರೆ ಸಾಕು. ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿಯನ್ನು ಹಾಕಬೇಕು, ಕರಿಬೇವಿನ ಸೊಪ್ಪು, ಟೊಮೆಟೊ. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡೋಣ. ಈಗ ಫ್ರೈ ಮಾಡಿ ಆಗಿದೆ. ಇಷ್ಟು ಫ್ರೈ ಮಾಡಿದರೆ ಸಾಕು. ಪುಡಿ ಮಾಡಿದ ಮೆಣಸು ಮತ್ತೆ ಧನಿಯಾವನ್ನು ಹಾಕೋಣ. ಈಗ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಚಿಕನ್ ಅನ್ನು ಹಾಕೋಣ. ಚಿಕನ್ ಅನ್ನು ಹಾಕಿ ಅದನ್ನು ಚೆನ್ನಾಗಿ ಮಸಾಲೆಯೊಂದಿಗೆ ಮಿಕ್ಸ್ ಮಾಡಬೇಕು. ಈಗ ಅದಕ್ಕೆ ಹಾಕೋಣ ಅರ್ಧ ಕಪ್ಪಿನಷ್ಟು ನೀರು. ಜಾಸ್ತಿ ನೀರು ಹಾಕುವುದು ಬೇಡ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಬೇಯಿಸುವಾಗ ಲೋ ಫ್ಲೇಮ್ ಅಲ್ಲಿ ಇಟ್ಟು ಬೇಯಿಸಬೇಕು. ಈಗ ಉಪ್ಪು ಹಾಕೋಣ. ನಾನಿಲ್ಲಿ ಕಲ್ಲುಪ್ಪು ಹಾಕ್ತಾ ಇದ್ದೇನೆ. ಈಗ ಲಿಡ್ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಲು ಬಿಡೋಣ. ಈಗ ಲಿಡ್ ಓಪನ್ ಮಾಡೋಣ. ಕೋಳಿ ಬೆಂದಿದೆ. ಅದಕ್ಕೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಪೇಸ್ಟ್ ಅನ್ನು ಹಾಕೋಣ. ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಐದು ನಿಮಿಷ ಲಿಡ್ ಮುಚ್ಚಿ ಬೇಯಲು ಬಿಡೋಣ. ಈಗ ಲಿಡ್ ಓಪನ್ ಮಾಡೋಣ. ಈಗ ಅದಕ್ಕೆ ಹಾಕೋಣ ತೆಂಗಿನ ತುರಿಯನ್ನು ಜಾಸ್ತಿ ಮಿಕ್ಸಿ ಮಾಡುವುದು ಬೇಡ, ಸ್ವಲ್ಪ ಮಿಕ್ಸಿ ಮಾಡಿದರೆ ಸಾಕು. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿ ಬೇಯಲು ಬಿಡೋಣ.
ಈಗ ಲಿಡ್ ಓಪನ್ ಮಾಡೋಣ. ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಚಿಕನ್ ಸುಕ್ಕ ತಿನ್ನಲು ರೆಡಿಯಾಗಿದೆ. ಹೇಗೆ ಉಂಟಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.